ಬೈಂದೂರು ತಾಲೂಕಿನ ಪಡುವರಿ ಗ್ರಾಮದ ನಿವಾಸಿ ಸುಮಂಗಲ ಆಚಾರ್ಯ ಮತ್ತು ರಾಜೇಂದ್ರ ಆಚಾರ್ಯರ 6 ವರ್ಷದ ಮಗನಾದ ರಿಷಿಕ್ ಕಳೆದ 6 ವರ್ಷಗಳಿಂದ ತಲಸೆಮಿಯಾ ಎಂಬ ಕಾಯಿಲೆಯಿಂದ ಬಳಲ್ತಾ ಇದ್ದು ಇದೀಗ ಪೋಷಕರು ಸಹೃದಯ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ರಿಷಿಕ್ ಪಡುಕೋಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದು ಈಗಾಗಲೇ ಬಾಲಕನಿಗೆ ಪೋಷಕರು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೂಲಿ ಕೆಲಸ ಮಾಡಿ ಜೀವನ ನಿರ್ವಹಣೆ ಮಾಡುವ ಬಡ ಕುಟುಂಬ ಈಗಾಗಲೇ ಸದ್ಯ ಇರುವಲ್ಲೆಲ್ಲ ಸಾಲ ಮಾಡಿ ಮಗುವಿನ ಚಿಕಿತ್ಸೆಗೆ ಹಣವನ್ನು ವಿನಿಯೋಗಿಸಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ತಪಾಸಣೆ ನಡೆಸಿದ ವೈದ್ಯರು ಅಸ್ಥಿಮಜ್ಜೆ ಚಿಕಿತ್ಸೆ ಮಾಡಿಸಬೇಕು ಎಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಈ ಚಿಕಿತ್ಸೆಗೆ ಸುಮಾರು 35 ರಿಂದ 40 ಲಕ್ಷ ರೂಪಾಯಿ ತಗುಲುತ್ತದೆ. ಅಷ್ಟೊಂದು ದೊಡ್ಡ ಮೊತ್ತವನ್ನು ಭರಿಸಲಾಗದ ಕುಟುಂಬ ಇದೀಗ ದಾನಿಗಳ ಸಂಘ ಸಂಸ್ಥೆಗಳ ಮೊರೆ ಹೋಗಿದ್ದಾರೆ. ಆರ್ಥಿಕ ನೆರವು ನೀಡುವ ಸಹೃದಯಗಳು ರಿಷಿಕ್ ಅವರ ಖಾತೆಗೆ ಹಣವನ್ನು ಜಮೆ ಮಾಡಬಹುದಾಗಿದೆ. ಅವನಿಗೆ 8 ತಿಂಗಳಿಂದ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ನಾವು ಕುಂದಾಪುರ ಹಾಸ್ಪಿಟ್ಲಿಗೆ ಸೇರಿಸಿದ್ದೇವೆ. ಅಲ್ಲಿ ಅವರು ಮಣಿಪಾಲಕ್ಕೆ ಹೋಗಿ ಇಲ್ಲ ಆಗೋದಿಲ್ಲ ಅಂತ ಹೇಳಿದರು. ಅಲ್ಲಿ ಮಣಿಪಾಲದಲ್ಲಿ ಅವನಿಗೆ ಟೆಸ್ಟ್ ಎಲ್ಲ ಮಾಡಿದರು. ಟೆಸ್ಟ್ ಮಾಡಿ ಹೇಳಿದರು ಅವನಿಗೆ ಬ್ಲಡ್ ಉತ್ಪತ್ತಿ ಆಗುವುದಿಲ್ಲ, ತಲೆಸೀಮಿಯಾ ಮೇಜರ್ ಅಂತ ಹೇಳಿದರು. ನಾವು 5 ವರ್ಷ ಅವನಿಗೆ ಅಲ್ಲೇ ಬ್ಲಡ್ ಹಾಕ್ಸ್ತಾ ಇದ್ದೇವೆ. ಅಲ್ಲಿನ ಡಾಕ್ಟರ್ ಹೇಳಿದರು ನೀವು ನಾರಾಯಣ ಹೃದಯಾಲಯಕ್ಕೆ ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಏನಂತಾರ ಹೇಳ್ತಾರೆ ನೋಡಿ ಅಂತ ಹೇಳಿದರು. ನಾವು ಅಲ್ಲಿಗೆ ಹೋದವಾಗ ಅವ್ರು ಹೇಳಿದರು ಅವನಿಗೆ ಬ್ಲಡ್ ಉತ್ಪತ್ತಿ ಆಗೋದಿಲ್ಲ, ನೀವು 38 ರಿಂದ 40 ಲಕ್ಷ ಆಗುತ್ತೆ, ಅವನಿಗೊಂದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಹೇಳಿ ಎಸ್ಟಿಮೇಟ್ ಲೆಟರ್ ಎಲ್ಲ ಕೊಟ್ಟಿದ್ದರು. ನಾವು ಇಲ್ಲೂ 38 ರಿಂದ 40 ಲಕ್ಷ ನಮ್ಗೆ ಹೊಂದಿಸೋಕೆ ಆಗೋದಿಲ್ಲ, ನಾವು ಕಡು ಬಡವರು, ನಮಗೊಂದು ಊಟಕ್ಕೂ ಕಷ್ಟ. ಯಾರಾದರೂ ದಾನಿಗಳಿದ್ದರೆ ನಮ್ಗೆ ಹೆಲ್ಪ್ ಮಾಡಿ, ನಾವು ತುಂಬ ಕಷ್ಟದಲ್ಲಿದ್ದೇವೆ.